ಸತಾಯಿಷಿ ಡಾಕ್ಟರ್ ಸಾಲು ಮರದ ತಿಮ್ಮಕ್ಕ ಮಂಗಳೂರಿಗೆ ಆಗಮಿಸಿದರು. ನಗರದ ಸಂತ ಅಲೋಷಿಯಸ್ ಕಾಲೇಜು ವತಿಯಿಂದ ವೃಕ್ಷಾಂಜಲಿ ವನ ಸಂರಕ್ಷಣಾ ಜಾಗೃತಿ ಕಾರ್ಯಕ್ರಮದಲ್ಲಿ ತಿಮ್ಮಕ್ಕ ಸಸಿಗಳನ್ನು ನೆಟ್ಟರು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ವತಿಯಿಂದ ಹಮ್ಮಿಕೊಂಡಿರುವ ವೃಕ್ಷಾಂಜಲಿ ವನ ಸಂರಕ್ಷಣಾ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಅವರು ಅಲೋಷಿಯಸ್ ಪದವಿ ಪೂರ್ವ ಕಾಲೇಜು ಆವರಣದ ಸಂತ ಮದರ್ ತೆರೇಸಾ ಶಾಂತಿವನದಲ್ಲಿ 2 ಸಸಿಗಳನ್ನು ನೆಟ್ಟರು. ಕದಂಬ ಮತ್ತು ಸುರಗಿ ಎಂಬ 2 ಸಸಿಗಳನ್ನ ನೆಟ್ಟ ಸಾಲು ಮರದ ತಿಮ್ಮಕ್ಕ ಅವರು ಅದಕ್ಕೆ ನೀರೆರೆದ್ರು. ಬಳಿಕ ಕಾಲೇಜಿನ ಟ್ರೀ ಪಾರ್ಕ್ನಲ್ಲಿ ಪ್ರಣಾಳ ಗಿಡಗಳ ಉದ್ಯಾನವನವನ್ನ ಅವರು ಉದ್ಘಾಟಿಸಿದ್ರು. ಇದೇ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಾಲು ಮರದ ತಿಮ್ಮಕ್ಕ, ತನಗೆ ಯಾವುದೇ ವ್ಯವಸ್ಥೆ ಕಲ್ಪಿಸದ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನು ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೇನೆ. ಸ್ವಂತ ಸೂರು ಹೊಂದುವ ತನ್ನ ಕನಸಿಗೆ ಸರ್ಕಾರ ಸ್ಪಂದಿಸಿಲ್ಲ. ಈಗಿನ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ತನ್ನನ್ನ ಪರಿಗಣನೆ ತೆಗೆದುಕೊಂಡಿತು ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರು. ಪರಮೇಶ್ವರ ಅವರು ನಿಂತಿದ್ದಾರೆ, ಅವ್ರಿಗೇನು ನಾವು ತಿಳಿಸಿಲ್ಲ. ಎಲ್ಲ ತಿಳಿಸ್ಬಿಟ್ಟು ನಮಗೆ ಏನಾದರೂ ನಮ್ಗೆ ಯಾವುದೇ ಮಾಡಬೇಕು, ಮರ್ಯಾದೆ ಬಂದರೆ ತಲೆಗೆ ಮರ್ಯಾದೆ ಸಂಪಾದನೆ ಮಾಡಬೇಕು. ಎಲ್ಲರೂ ನಮ್ಮ ಮಕ್ಕಳು ನಮ್ಮ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರೂ ಮುಟ್ಟಿ ನಮಗೆ ಭಾಳ ಭಂಗ ಪಡ್ತಾ ಇದ್ದೀವಿ. ಅಡುಗೆ ಮನೆಗೆ ನಾವು ಕೈ ಕೊಟ್ಟಿದ್ದಾರೆ. 16 ವರ್ಷ ಆಗಿ ಮಗ ನಮ್ಮ ಅದು ನಮ್ಮಲ್ಲಿ ಮಗನಾಗಿ ಬಾಳ್ತಾ ಇದ್ದಾರೆ. ಅವರು ನಿಜ ಸತ್ಯ ಅವ್ರನ್ನ ಕಾಪಾಡಿಕೊಂಡು ಮುಂದೆ ಆದ್ರೂ ಸತ್ಯಪಟ್ಟು ಬಾಯಿಗೆ ಬಾಳುವಂತೆ ಒಂದು ದಾರಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಡಿ, ಪರಿಸರ ತಜ್ಞ ಉಮೇಶ್ ಬಿಎನ್, ಪರಿಸರ ಪ್ರೇಮಿ ದಿನೇಶ್ ಹೊಳ್ಳ, ಕಾಲೇಜಿನ ರಿಜಿಸ್ಟ್ರಾರ್ ಡಾಕ್ಟರ್ ನರಹರಿ, ತಿಮ್ಮಕ್ಕರ ದತ್ತುಪುತ್ರ ಉಮೇಶ್, ಕಾರ್ಯಕ್ರಮದ ಸಂಯೋಜಕರಾದ ಶಿಲ್ಲಾ ಮತ್ತು ದುರ್ಗಾ ಮೆನನ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.